ಈ ಊರಲ್ಲಿ ನಾನು ಏನಕ್ಕೆ ಬಂದಿದ್ದು ಅಂದರೆ ಬೆಟ್ಟದ ಹೂ ಸಿನಿಮಾ ಶೂಟ್ ಮಾಡಿರೋದಿಲ್ಲೇ ತುಂಬ ಹಳೆ ನೆನಪು. ಆಲ್ಮೋಸ್ಟ್ ಐ ಥಿಂಕ್ 84 ಮಿಡ್ಡಲ್ಲಿಲ್ಲ ಎಂಡಲ್ಲಿ ಶುರು ಮಾಡಿರ್ಬೋದು ಅಂತ. ಸೊ ತುಂಬ ಹಳೆ ಮೆಮೊರಿಗಳು. ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ನನಗೆ ಇನ್ನೂ ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ, ಅದಕ್ಕೆ ಅವ್ರನ್ನೇ ಕೆಲವು ಟ್ರೈ ಮಾಡ್ತಾ ಇದ್ದೀನಿ. ಅದೇ ಇದ್ರಲ್ಲ ಅಲ್ಲಿ. ಸೊ ಇಲ್ಲಿ ಸೆಟ್ ಹಾಕಿದ್ದು ಯಾವುದೋ ಜಾಗದಲ್ಲಿ ಗೊತ್ತಿಲ್ಲ, ಬಹುಶಃ ಇದೆ ಇರ್ಬೋದೇನೋ. ಇಲ್ಲ ನೀವೇ ಬನ್ನಿ ಇಲ್ಲಿ. ಹೌದಾ? ಇಲ್ಲ ಪರವಾಗಿಲ್ಲ, ನಾನು ಬೆಟ್ಟದ ಎಲ್ಲ ಶೂಟ್ ಮಾಡಿದ್ದೆ ಆ್ಯಕ್ಚುಲಿ. ಸೊ ಇಲ್ಲಿ ನಾನು ಇಳ್ಕೊಳ್ಳೋಂಥ ಮನೆನ ಸೆಟ್ ಹಾಕಿದ್ರು. ಅದೇ ಈ ಜಾಗನ ಇಲ್ಲ. ಸೊ ಹಾಗಾಗಿ ಆ ಫಿಲ್ಮ್ ಶೂಟ್ ಮಾಡಿದಾಗ ಇಲ್ಲಿ ಹಳ್ಳಿಲಿ ಒಂದು ಮನೆ, ಆ ಮನೆ ಸೆಟ್ ಹಾಕಿದ್ದು ನಾವೇ. ಒಂದು ಚಿಕ್ಕ ಅಂಗಡಿ, ಅಲ್ಲಿ ಬ್ರಹ್ಮಾವರವ್ರು ಕೂತ್ಕೊಂಡು ಸಂಪೂರ್ಣ ರಾಮಾಯಣ ಪುಸ್ತಕ ಮಾರ್ತಾ ಇರ್ತೀನಿ. ಅದ್ರ ಜೊತೆಗೆ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ್ದು ಪದ್ಮವಾಸಂತಿಯವರು, ಜೊತೆಗೆ ವನವಳ್ಳಿ ಕೃಷ್ಣರೊಂದು ಗಾಡಿ ಅಂಗಡಿ ಕಲ್ಕೊಂಡು ಬರ್ತಾ ಇರ್ತಾರೆ. ಆಮೇಲೆ ಮೇಕಪ್ ಗುರು ಅಂತ ಒಬ್ರಿದ್ರು, ಅವರು ಕೂಡ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದಾರೆ ಹಳ್ಳಿಲಿ ಓಡಾಡೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಟ್ಟ ಹುಲಿ ಪೆಟ್ಟ ಹುಲಿ ಅನ್ನೋ ಒಂದು ಹಾಡು ಬಾಲಣ್ಣವ್ರು ಆಡ್ತಾರೆ, ಅವ್ರ ಜೊತೆ ಆ್ಯಕ್ಟ್ ಮಾಡೋದಂತ ನೆನಪು. ಸುಮ್ಮನೆ ಇಲ್ಲಿ ಇಳಿಬೇಕು ಅನ್ನಿಸ್ತು, ಒಂದಷ್ಟು ನೋಡಬೇಕು ಅಂತ ನೆನಪು. ಬ್ಯೂಟಿಫುಲ್ ಪ್ಲೇಸ್, ಓಲ್ಡ್ ಮೆಮೊರೀಸ್. ಇಲ್ಲಿಂದ ಐ ಥಿಂಕ್ ಸುಮಾರು ಕಾಡು ಕೆಳಗಡೆಲ್ಲ ಹೋಗಿದ್ದು. ಅಂದರೆ ನಾನು ಈ ಸಿನಿಮಾನ ಖಂಡಿತವಾಗಿ ನನ್ನ ಜೀವನದಲ್ಲೇ ಮರೆಯೋಕ್ಕಾಗಲ್ಲ. ಯಾಕಂದರೆ ಇದೊಂದು ನನಗೊಂದು ನ್ಯಾಷನಲ್ ಅವಾರ್ಡ್ ತಂದುಕೊಟ್ಟಂಥ ಸಿನಿಮಾ. ಈ ಊರು ನೋಡಿದ ತಕ್ಷಣ ನೆನಪಾಗಿದೆ ಅನ್ನೋದು ನಮ್ಮ ಡೈರೆಕ್ಟರ್ ಲಕ್ಷ್ಮೀನಾರಾಯಣ ಅವರು, ಜೊತೆಗೆ ನಮ್ಮ ಚಿಕ್ಕಪ್ಪವರು ವರದಪ್ಪ ಅವ್ರು ನನ್ನ ಜೊತೆ ಆಲ್ಮೋಸ್ಟ್ 1 ತಿಂಗಳಿದ್ರು. ಸೊ ಅಪ್ಪಣ್ಣವ್ರು ನಮ್ಮ ಜೊತೆಗಿದ್ದು ಅವರು ಸಿನಿಮಾಗೆಲ್ಲ ಗೈಡೆನ್ಸ್ ಕೊಟ್ಟು ಪಿಕ್ಚರ್ನ ಸಿನಿಮಾಟೋಗ್ರಾಫರ್ ನಮ್ಮ ಗೌರಿಶಂಕರ್ ಅವರು. ಆಮೇಲೆ ಎಲ್ಲರಿಗೂ ನೆನಪಿರುವಂಥ ಹಾಡು ಬೇಕು, ತಾಯಿ ಶಾರದೆ ನಮೋಸ್ತುತೆ. ಆ ಹಾಡು ಶೂಟ್ ಮಾಡಿರೋದು ಸ್ಕೂಲ್ ಬಂದು ನಮ್ಮ ಯೂನಿಟ್ ಇದ್ದಂಥ ನಮ್ಮ ಫ್ರೆಂಡ್ ಒಬ್ಬರು ಯೂನಿಟ್ ಇದ್ದಂಥ ನಮ್ಮ ಹುಡುಗರು ಹೇಳಿದ್ರು. ಆ ಸ್ಕೂಲಿಂದ ಶೂಟ್ ಮಾಡಿದ್ದು ಕೆಮ್ಮನಗುಂಡಿಯಲ್ಲಿ ಇರುವಂಥ ಒಂದು ಕೆಮ್ಮನಗುಂಡಿ ಸರ್ಕಾರಿ ಪ್ರಾಥಮಿಕ ಶಾಲೆ. ಥ್ಯಾಂಕ್ಸ್. ಜಸ್ಟ್ ವಾಂಟ್ ಟು ಶೇರ್ ಅ ಸ್ಮಾಲ್ ಮೆಮೊರಿ. ಅತ್ತಿಗುಂಡಿ ಬೆಟ್ಟದ ಹೂ ಶೂಟ್ ಮಾಡಿದ್ದಿಲ್ಲ. ಊರ್ ನೋಡ್ತಾ ನೆನಪಾಯ್ತು. 25-30 ದಿನ ಇಲ್ಲೇ ಶೂಟಿಂಗ್ ಮಾಡಿದಲ್ಲ ಚಿಕ್ಕ ವಯಸ್ಸಲ್ಲಿ. ನನಗೆ 10 ವರ್ಷ ಅನ್ಬೇಕಂದ್ರೆ. ಬಟ್ ಇಲ್ಲ ಸ್ಟೇ ಮಾಡಿದ್ದ? ಇಲ್ಲ ಅಲ್ಲ, ಇಲ್ಲ ಸೆಟ್ ಹಾಕಿದ್ವಿ ನಾವು. ಜಾಗ ಫೀಲ್ಡ್ ಅಂಗಡಿ, ಅದು ಆ ಸಣ್ಣ ಮನೆ, ಅದು ಅಂಗಡಿ, ಅದು ಅಂಗಡಿ. ಆ ಮರದಲ್ಲೇ ಬುಕ್ಕು, ನೀವು ಅಂಗಡಿಯಿಂದ ಬುಕ್ ತಗೊಂಡ್ಬಿಡ್ತೀರಾ, ಸಣ್ಣ ಬಂದಾಗ ಹುಡುಗರು ಕಿತ್ಕೊಂಡು 5ಕ್ಕೆಲ್ಲ ತಿನ್ನಿಸ್ತಾರೆ. ಅದು ಆ ಮರದ ಕತ್ತೆಗೆ ಇಲ್ಲಿಂದ ರೋಡಲ್ಲಿ ಹೋಗೋದು ಅದೇ ಮರದ ಹತ್ರ. ಆ ಮರ ಎಲ್ಲ ಕಡ್ದಾಯ್ತು. ವಂಡರ್ಫುಲ್. ಥ್ಯಾಂಕ್ ಯು.